ಹೆಸರು ಜ್ಯೋತಿರಾಜ್ ಅಂತ, ಪ್ರೊಫೆಷನಲ್ ಕ್ಲೈಂಬರ್. ಹೀಗೆ ಸಣ್ಣ ಪುಟ್ಟ ಹತ್ತುತ್ತೀನಿ. ಇವತ್ತು ಡೆಮೋ ತುಂಬ ಜನ ಇದ್ದಾಗಲ್ಲ ಹತ್ತುತ್ತೀನಿ. ಬನ್ನಿ ಎಲ್ಲ ಚಿತ್ರದುರ್ಗ ಕೋಟೆ ನೋಡಿ. ಬಗ್ಗೆ ಸ್ವಲ್ಪ ಹೇಳ್ತೀರಾ ನೀವು? ಫುಟ್ಪಾತಲ್ಲಿ ಸೊಲ್ಯೂಷನ್ಗಾಗಿ ಹೊಡ್ಕೊಂತ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡು ಸಾಕಿ ಓದಿಸಿ ಟ್ರೈನಿಂಗ್ ಕೊಡ್ತೀನಿ. ಕೆಲವರು ಮಿಲ್ಟ್ರಿಗೆ ಹೋದ್ರು, ಕೆಲವರು ಪೊಲೀಸ್ ಆದರು, ಕೆಲವರು ಅದರ ಯಾವ ಏಜ್ನವರೆಲ್ಲ ಇದ್ದಾರೆ? ಏಜ್ ಎಲ್ಲ ಇಲ್ಲ, ಎಲ್ಲ ಏಜ್ ಮಕ್ಕಳಿದ್ದಾರೆ. ನ್ಯಾಷನಲ್ ಮೆಡಲಿಸ್ಟ್. ಈಗಲೇ ನೋಡ್ಬೇಕಾ? ಈಗಲೇ ಹಂಗೆ ಅನ್ಬೇಡ. ಅಪ್ಪ ಇದ್ರೆ ಅಮ್ಮ ಇರಲ್ಲ, ಅಮ್ಮ ಇದ್ರೆ ಅಪ್ಪ ಇರಲ್ಲ. ನನ್ನ ಮಾವ ಅಂತ ಕರೆದೆ ಅಕ್ಕನ ಮಕ್ಕಳು, ಚಿಕ್ಕಪ್ಪ ಅಂತ ಕರೆದೆ ಅಮ್ಮನ ಮಕ್ಕಳು. ನಾನು ಅನಾಥವಾಗಿ ಬಂದಿದ್ದೆ. ನಿಮ್ಮ ಮೂಲ ಎಲ್ಲಿ? ನಾವು ಹುಟ್ಟಿದ್ದು ತಮಿಳ್ನಾಡು. 3 ವರ್ಷದಲ್ಲಿ ಜಾತ್ರೆಯಲ್ಲಿ ಮಿಸ್ ಆಗಿ ಬಂದ ಇಲ್ಲಿಗೆ. ಹೌದು, ಆದರೂ ನಾನು ವೀರ ಕನ್ನಡಿಗನ, ಬೇರೆ ಕನ್ನಡಿಗಲ್ಲ, ವೀರ ಕನ್ನಡಿಗ. ನಿಮ್ಮ ಫ್ಯಾಮಿಲಿ ಟಚ್ ಎಲ್ಲ ಇಲ್ವಾ ನಿಮಗೆ? ಇದ್ದಾರೆ, ಬಟ್ ಅಷ್ಟೊಂದು. ನೀವೆಂತ ಗೊತ್ತವ್ರಿಗೆ? 2009ರಲ್ಲಿ ನನಗೆ ಅಪ್ಪ ಅಮ್ಮ ಸರ್. ಅವಾಗ ನಿಮ್ಗೆ ಎಷ್ಟು ಏಜ್? ನನಗೆ ಅವಾಗ 23 ವರ್ಷ. ಅಂದರೆ ಅವ್ರಿಗೆ ಗೊತ್ತು ನೀವು ಇದ್ದೀರಾ? ನಾವು ಹೋಗ್ತಿರ್ತೀನಿ ಈಗ, ಬಟ್ ಅಲ್ಲೇ ಏನು ಪ್ರೂಫ್ ಇಲ್ಲ. ನಿಮ್ಮ ಫ್ಯಾಮಿಲಿ ಇಲ್ವಾ ಮಿಸ್ಸಸ್? ಮದುವಾಗಿ ಲೈಫ್ ಇಲ್ಲ. ಅದು ಆಪ್ಷನ್ ಇರುತ್ತೆ. ನಿಮಗೊಂದು ಕ್ವಶ್ಚನ್ ಕರೆಕ್ಟ್ ಉತ್ತರ ಹೇಳ್ಬೇಕು. ಇಲ್ಲಿ ಅವ್ರು ಇದ್ದಾರೆ, ಮನೆಯವ್ರು ಇದ್ದಾರೆ. ನಿಮ್ಮ ಮನೆಯವರ? ನಮ್ಮ ಸಿಸ್ಟರ್, ನಿಮ್ಮ ಮನೆಯವ್ರ ತಂಗಿ, ನಮ್ಮ ಇಲ್ಲಿ ಅವ್ರು ಇದ್ದಾರೆ, ಇವ್ರು ಇದ್ದಾರೆ ಅಂತ ಸುಳ್ಳು ಹೇಳ್ಬೇಕು. ತಾಯ ಹೆಂಡ್ತಿನ ಯಾವ್ದಾರು ಒಂದು ಹೇಳ್ಬೇಕು, ಎರಡು ಅಂತ. ತಾಯಿ ತಾಯಿ ತಾನೆ. ತಾಯಿ ಕೊಡುವ ಪ್ರೀತಿ ತಾಯಿ ಕೊಡಬೇಕು, ಹೆಂಡತಿ ಕೊಡೋ ಪ್ರೀತಿ ಹೆಂಡತಿ ಕೊಡಬೇಕು. ಯಾವ್ದಾರು ಒಂದೇ ಅಲ್ಲಿ. ಈಗ ನಿಮಗೆ ಇಂಪಾರ್ಟೆಂಟ್ ತಾಯಿ ಇಂಪಾರ್ಟೆಂಟ, ಹೆಂಡ್ತಿ? ಎರಡು ಬೇಕು. ಅಲ್ಲಿ ತಾಯಿ ಕೊಡೋಕೆ ತಾಯಿ ಕೊಡಬೇಕು, ಹೆಂಡತಿ ಕೊಡಬೇಕು, ಯಾವ್ದಾರು ಒಂದೇ ಹೇಳ್ಬೇಕು. ಎರಡು ಆಪ್ಷನ್ ನಾನು ಬಿಡಿಸ್ಕೊಲ್ಲ. ಮದುವೆ ಆಗಿಲ್ಲ ಅಂದರೆ ತಾಯಿ ದೇವರು. ಮದುವೆ ಆದರೆ ತಾಯಿಗಿನ 100 ಪಟ್ಟು ಹೆಂಡತಿ. ಈ ಭೂಮಿಯಲ್ಲಿ ನಿನಗೆ ಅಂತ ಇರೋ ಜೀವ ಒಂದೇ ಒಂದು ಅಂದರೆ ನಿನ್ನ ಹೆಂಡತಿ ಒಬ್ಬಳೆ. ಗಂಡರ ಕಾಲು ಹಿಡಿಯೋದಕ್ಕಿಂತ ಹೆಂಡತಿ ಕಾಲು ಹಿಡಿಯೋದು ಇಂಪಾರ್ಟೆಂಟ್. ನಿನ್ನ ಹೊಟ್ಟೆಯಲ್ಲಿ ಹುಟ್ಟೋ ಮಕ್ಕಳು ಕೂಡ ನಿನಗಿಲ್ಲ. ಬೇರೆಯವ್ರನ್ನ ಮೆಚ್ಚಿಸ್ತೀನಿ, ಇವ್ರು ಮೆಚ್ಚಿಸ್ತೀನಿ, ಟೈಮ್ ವೇಸ್ಟ್, ಯೂಸ್ ಇಲ್ಲ. ನೀನು ಹೆಂಡತಿ ಮೆಚ್ಚಿಸಿದ್ರೆ ಸಾಕು. ಅದೇ ಥರ ನಾನು ಈಗ ಜಗತ್ತು ಮೆಚ್ಚಿಸ್ತದೆ. ನೀವು ಮದುವೆ ಆದರೆ ನಾನು ಹೆಂಡತಿ ಮೆಚ್ಚಿಸಿದ್ರೆ ಸಾಕು ಅಂತ ನಾನು ಜಗತ್ತು ಮೆಚ್ಚೋದು ಯೂಸ್ ಇಲ್ಲ. ಹಂಗಾಗಿ ಆದರೆ ಮದುವೆ ಆದ ತಕ್ಷಣ ಮೊದಲನೇ ಮಗು ನಿನ್ನ ತಂದೆ ತಾಯಿ ಆಗಿರ್ಬೇಕು ನಿನಗೆ. ಎರಡನೇದು ನಿನ್ನ ಹೊಟ್ಟೆಯಲ್ಲಿ ಊಟ ಮಗು. ಎಲ್ಲೇ ಹೋದ್ರೂ ಮದುವೆ ಆದಮೇಲೆ ಹೆಂಡ್ತಿನ ತಾಯಿ ಏನಂದ್ರೆ ತಾಯಿ ನನಗೆ ಮೊದಲನೇ ಮಗಳು ಅಂತ. ನೀವು ಅವ್ರನ್ನ ಸಾಕಬೇಕು. ಅವ್ರು ನಿಮ್ಮನ್ನು ಸಾಕಿದಲ್ವಾ, ಅವ್ರ ಮಕ್ಕಳಿಲ್ಲ, ನಿಮಗೆ ತಾಯಿ ಆಗಬೇಕು, ನಿಮ್ಮ ಮಕ್ಕಳಾಗಿ. ಬೇರೆಯವ್ರನ್ನ ಮೆಚ್ಚಿದ ಟೈಮ್ ಅಷ್ಟೇ. ಹಂಗಾಗಿ ಹೆಂಡ್ತಿ ಮೆಚ್ಚಿದ್ರೆ ಸಾಕು. ಆ ಥರ ನಾನು ಅದೇ ನನಗೇನಿದೆ ಅದಕ್ಕೆ ಆನ್ಸರ್ ಅಕ್ಕ. ತಾಯಿ ಆದರೆ ನಾನು ಈಗಿನ ಜನ್ರೇಷನ್ನು ಸುಮ್ಮನೆ ಮದುವೆ ಆಗ್ತೀನಿ ಅನ್ನೋದು ತುಂಬ ತಪ್ಪು ತಿಳುವಳಿಕೆ. ಮದುವೆ ಆದರೆ ನಾನು ಸಾಯೋದಕ್ಕಿಂತ ಮುಂಚೆ ನನ್ನ ಹೆಂಡತಿ ಸಾಯಬೇಕು. ಅಲ್ಲೇ ತನಕ ನಾನು ಸಾಕು. ನಾನು ಜಾಸ್ತಿ ಕಂಟಿನ್ಯೂ ಇಲ್ಲ. ನಾನು ಹಿಸ್ಟ್ರಿಯಲ್ಲಿ ಇರೋ ಲೈಫ್ ಇರೋಲ್ಲ. ಒಂದು ಚೂರು 29 ಫ್ರ್ಯಾಕ್ಚರ್, 11 ಆಪ್ರೇಷನ್, 4 ರಾಡು. ಏನಾರು ಹೆಚ್ಚು ಕಮ್ಮಿ ಆಗಿ ಸತ್ತರೆ ನಾನು ಏನು ದೇಶ ಮೆಚ್ಚಿದ್ರೆ ಟೈಮ್ ವೇಸ್ಟ್. ನಾನು ಹೆಂಡತಿ ರೋಡಲ್ಲಿ ನಿಂತ್ಕೊಂಡು ಹಾಗೆ ಬಂದುಬಿಟ್ರೆ ನನ್ನ ಆತ್ಮಕ್ಕೂ ಶಾಂತಿ ಸಿಗುತ್ತೆ, ಹೆಣ್ಮಕ್ಳು ಸಾಕು. ಹಾಗಾದರೆ ಅಷ್ಟೊಂದು 30 ಜನ ಮಕ್ಕಳಿಗೆ ಹೇಗೆ? ನಾವು ಮನೆಯಲ್ಲಿಟ್ಟು ನಾವೇ ಸಾಕಿ ಓದಿಸ್ತೀವಿ. ಮಕ್ಕಳು ಸಾಕೋದಕ್ಕೂ ಹೆಂಡತಿ ಸಾಕೋದಕ್ಕೂ ಹೆಂಡತಿ ಅಲ್ಲ ಏನು ವ್ಯವಸ್ಥೆ ಮಾಡ್ತೀರಾ ಅಂತ? ನಾವೇ ಮನೆಯಲ್ಲ ಮಾಡ್ತೀವಿ. 2 ಕೈ ಹಾಕಿ ಮಗಳ, 2 ಕೈ ಹಾಕೀಗ, 2 ಕೈ ಮೇಲೆ ಹಾಕ್ಬೇಕು. ಹಾಗೆ ಯಾರು ಬಿಡಿಸ್ಕೊಡಲ್ಲ. ಬಟ್ ಇದೇ ಸತ್ಯ. ನಾನು ತಪ್ಪು ಮಾತಾಡಿದ್ರೆ ಸಾಕು. ಅಲ್ಲ, ನೀವು ಈ ಮಕ್ಕಳೆಲ್ಲ ಇದ್ದಾರಲ್ಲ, ನಾಳೆ ಇವರು ದೊಡ್ಡವರಾಗಿ, ಈ ಮಕ್ಕಳು ದೊಡ್ಡವರಾಗಿ ನಾಳೆ ಮುಂದಕ್ಕೆ ಹೋಗ್ತಾರಲ್ಲ, ಆಗ ಅವ್ರೇನು ಮಾಡಬೇಕು? ಹೌದು, ಅವರು ಸರಿ. ನಾನು ಹೇಳ್ದಂಗೆ ನಡಿಬೇಕು ಅನ್ನೋದು ಮೂರ್ಖತೆ. ನಿಮ್ಮ ಲೈಫಲ್ಲಿ ಆಗ ಆಗಿದ್ದು ಕತೆ ಬೇರೆ, ಸತ್ತೋಗಿರೋ ಮನುಷ್ಯ ಜನರೇಷನ್ ಬೇರೆ, ಈಗ ಜನರೇಷನ್ ಬೇರೆ ಅಂತಲ್ಲ. ಅದೇ ನಾನು ಸತ್ತೋಗಿರೋ ಮನುಷ್ಯ ಕಳೆದೋಗಿರೋ ದಿನ ಹುಡುಕ್ಬೇಡ, ಸಿಗಲ್ಲ. ಬಟ್ ನಾನು ಅನ್ಕೊಂಡಂಗೆ ಆಗ್ಬೋದು. ಮೆಂಟಾಲಿಟಿ ಒಂಥರ ಇರೋದಿಲ್ಲ. 100ರಲ್ಲಿ 10% ನಾವು ಅನ್ಕೊಂಡಂಗೆ ನಡೀತೇವೆ, 90% ನಡೆಯಲ್ಲ. ಹಾಗಾಗಿ ಇನ್ನೊಬ್ಬರು ನಮಗೆ ಬಂದಿಸೋದಲ್ಲ. ಹಂಗಾಗಿ ಅವ್ರ ಲೈಫ್ ಕಡೆಗೆ ಅವ್ರದ್ದು ಮತ್ತು ಅವರು ನಮ್ಮ ಕಡೆಗೆ ಎಡಿಟ್ ಮಾಡ್ಕೋಬಾರ್ದು. ಅವ್ನು ಕರೆಕ್ಟ್ ಹಿಂಗಾಗಿ ಇದು ಅಂತ ಹೇಳ್ಕೊಡಿ ಅಷ್ಟೇ.
ಅದೇ ಅವನಿಗೆ ಒಂದು ಮರ ಬೆಳಿಬೇಕಾದ್ರೆ ಹಿಂಗೆ ಸ್ಟ್ರೈಟಾಗೆ ಬೆಳಿ ಅನ್ನೋದಕ್ಕಿಂತ ಅದು ಯಾವ ರೀತಿ ಬೆಳೀತಾ ಅದಕ್ಕೆ ಬ್ಯಾಲೆನ್ಸ್ ಸಿಗುತ್ತೆ ಹುಷಾರ ಅಂತ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ಬೋದು. ಬಟ್ ಈಗಿನ ಜನ್ರೇಷನ್ ಮಾತು ಕೇಳಲ್ಲ. ಈಗಿನ ಓಕೆ, ಬಟ್ ನೀವು ಆ ಕಾಲದಲ್ಲಿ ಆ ಜನಸಂಖ್ಯೆ ಹೇಗಿತ್ತು? ನಾನು ಬಂದು ಅನಾಥವಾಗಿ ಬದುಕಿದವನು. 19 ವರ್ಷ ನಾನು ಕುಂಡಿ ಕಾಣದೆ ನಿಖಾರ್ ಹಾಕ್ಬೇಕು. ನಾನು ಅದಕ್ಕೆ ಇವತ್ತು ನಿಖಾರನೇ ಹಾಕ್ತದೆ. ಪ್ಯಾಂಟ್ ಟೀ ಶರ್ಟ್ ಹಾಕೋದು ಯಾವತ್ತು ನನ್ನ ಈ ಸ್ಟೈಲಾಗಿ ನೋಡೋಕೆ ಹೆಸರಿಗೆ ಮಾತ್ರ ಚಾನ್ಸ್. ಅದು ನಿಮ್ಮ ಮೆಂಟಲಿ. ನಾನು ಮತ್ತೆ ಚೇಂಜ್ ಆಗೋಕ್ಕೆ ಇಷ್ಟ ಇಲ್ಲ. ಮತ್ತೆ ಚೇಂಜ್ ಆಗಿ ನನಗೆ ಹಂಗೆ ಬರ್ಬೇಕು. ಹಿಂಗೆ ನಾನು ಯಾವ್ದಾದ್ರು ಅಣ್ಣ ಅಪ್ಪ ಅಂತಲೇ ಕರಿತೀನಿ, ಯಾರನ್ನೂ ಸರ್ ಅಂತ ಕರೆಯೋಲ್ಲ. ತಂಗಿ ಅಂತೀನಿ, ತಮ್ಮ ಅಂತೀನಿ. ಇಲ್ಲ ಈಗೇನಾರು ನಾನು ನಿನ್ನ ಮಗಳು ನೀನು ನಿಮ್ಮನ್ನ ಮಾವ ಅಂತ ಕರೆದ್ರೆ ನಿಮ್ಮ ಮಗಳನ್ನ ಸೊಸೆ ಅಂತ ಇಲ್ಲೇ ನಿಮ್ಮಿದ್ರಿಗೆ ಬೇಕಾದ್ರೆ ರೇಗಿಸ್ತೀನಿ. ನೀವು ಇಲ್ದಿರೋ ಸ್ಥಾನದಲ್ಲಿ ನಾನಿದ್ದು ನೋಡಿ. ಇವಾಗ ಇಲ್ಲ ಅಂದರೆ ನಿಮ್ಮ ಸ್ಥಾನದಲ್ಲಿ ನಾನಿದ್ದೀನಿ. ನನ್ನ ಅಂತ ಬೇರೆಯವ್ರದ್ದು ಹೆಂಗೋ ನಾನು ಅವರು ನನ್ನ ಕಡೆ ಹಿಂಗೆ ಆಗ್ರಪ್ಪ ಅಂತ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ಬೋದು. ನನ್ನ ಕಣ್ಣಿಗೆ ಹಿಂಗೆ ನಡಿಬೇಕು ಕಾಣಲಿ.